ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ತುಳುನಾಡಿನ ಸಂಸ್ಕೃತಿಯನ್ನು ಸಂಶೋಧನೆ ಮಾಡುತ್ತಾ ಹೋದರೆ ಅವೆಷ್ಟೋ ಆಚಾರ ವಿಚಾರಗಳು ಬೆಳಕಿಗೆ ಬರುತ್ತವೆ. ಅಂತಹ ಒಂದು ವಿಶೇಷ ಪದ್ಧತಿಯಾದ ಕಂಚಿಲ್ದ ಪರಕೆಯ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಕಂಚಿಲ್ದ ಪರಕೆ ಎಂದರೆ ತುಳುನಾಡಿನ ದೈವ ದೇವರಿಗೆ ಹರಕೆ ಹೇಳುವಂತಹ ಒಂದು ಪದ್ಧತಿ. ಮದುವೆಯಾಗಿ ತುಂಬ ವರ್ಷಗಳಾದರೂ ಮಕ್ಕಳಾಗದಿದ್ದರೆ ಅಥವಾ ಹುಟ್ಟಿದ ಮಕ್ಕಳಿಗೆ ಪ್ರತಿನಿತ್ಯ ಕಾಯಿಲೆಗಳು ಬಾಧಿಸುತ್ತಿದ್ದಲ್ಲಿ ಮಗುವಿನ ಕೈಯಲ್ಲಿ ಪುಂಡಿಪನವು ಹಾಗೂ ಕಂಚಿಲ್ದ ಪರಕೆ ಒಪ್ಪಿಸುತ್ತೇವೆ ಎಂದು ತುಳುನಾಡಿನ ದೈವಗಳ ಆದಿ ಸ್ಥಳಕ್ಕೆ ಅಥವಾ ದೈವಗಳ ಗರೋಡಿಗಳಿಗೆ ಈ ರೀತಿಯಾಗಿ ಹರಕೆ ಹೇಳುತ್ತಾರೆ. ಹರಕೆ ಫಲಿಸಿ ಮಕ್ಕಳ ಕಾಯಿಲೆ ಕಡಿಮೆಯಾದಾಗ ಅಥವಾ ಮಕ್ಕಳು ಹುಟ್ಟಿದಾಗ ಆ ಮಕ್ಕಳಿಗೆ 7 ವರ್ಷ ಕಳೆದು 12 ವರ್ಷ ತುಂಬುವ ಮೊದಲು ಈ ಹರಕೆಯನ್ನು ಒಪ್ಪಿಸಲೇಬೇಕು. ಹುಡುಗಿಯರು ಋತುಮತಿಯಾಗುವ ಮೊದಲು ಅಥವಾ ಗಂಡು ಮಕ್ಕಳು ವಯಸ್ಕರಾಗುವ ಲಕ್ಷಣಗಳು ಕಂಡುಬರುವ ಮೊದಲೇ ಕಡ್ಡಾಯವಾಗಿ ಈ ಹರಕೆಯನ್ನು ಒಪ್ಪಿಸಬೇಕಾಗಿರುವುದು ಈ ಹರಕೆಯ ನಿಯಮ. ಹರಕೆ ಒಪ್ಪಿಸುವ ದಿನ ರಾತ್ರಿ ಮಕ್ಕಳನ್ನು ಮದುಮಕ್ಕಳ ರೀತಿ ಶೃಂಗಾರ ಮಾಡುತ್ತಾರೆ. ಕೈಯಲ್ಲಿ ವೀಳ್ಯದೆಲೆ, ಅಡಿಕೆ ಹಾಗೂ ಇಂಗಾರ ಹೂ ಕೊಟ್ಟಿರುತ್ತಾರೆ. ಆ ದಿನ ಅವರ ಆಹಾರ ಕ್ರಮದಲ್ಲೂ ನಿಯಮಗಳಿರುತ್ತವೆ. ನಂತರ ಉತ್ಸವ ನಡೆಯುವ ಕ್ಷೇತ್ರದ ಅಧಿದೇವತೆಯ ಬಲಿ ಹೊರಡುವ ಸಮಯ ಬಿಳಿ ಬಟ್ಟೆಯನ್ನು ತೊಡಿಸಿ ಬಲಿ ನಡೆಯುವ ಅಂಗಣದಲ್ಲಿ ತುದಿ ಬಾಳೆ ಎಲೆಯಲ್ಲಿ 1 ಸೇರು ಅಕ್ಕಿ ಹಾಗೂ 1 ತೆಂಗಿನಕಾಯಿಯ ಜೊತೆಗೆ 1 ದೀಪ ಉರಿಸಿ ಮಕ್ಕಳನ್ನು ಅದರ ಎದುರು ಕೂರಿಸುತ್ತಾರೆ. ಕಡೆಯ ಬಲಿ ನಡೆಯುವಾಗ ಆ ಮಕ್ಕಳನ್ನು ಎಬ್ಬಿಸಿ ಮಗುವಿನ ಸೋದರ ಮಾವ ಆ ಮಗುವನ್ನು ತನ್ನ ಹೆಗಲಲ್ಲಿ ಕೂರಿಸಿ ಮಗುವಿನ ತಾಯಿ ದೀಪವನ್ನು ಹಿಡಿದುಕೊಂಡು ಹೋಗಿ ಹಿಮ್ಮುಖವಾಗಿ ಬಲಿ ಬರುತ್ತಾರೆ. ಕೊನೆಗೆ ಆ ಕ್ಷೇತ್ರದ ಕೊಡಿಮರದ ಬಳಿ ಹೋಗಿ ಆ ಮಗುವಿನ ಕೈಯಲ್ಲಿ ಪುಂಡಿಪನವು ಅಂದರೆ 2 ಕೈಯಲ್ಲಿ ತುಂಬುವಷ್ಟು ನಾಣ್ಯಗಳನ್ನು ಹರಕೆ ಹಾಕುವುದರ ಜೊತೆಗೆ ಕಂಚಿಲ್ದ ಪರಕೆ ಎನ್ನುವಂತಹ ಈ ಹರಕೆ ಸಂಪೂರ್ಣಗೊಳ್ಳುತ್ತದೆ. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಇಂತಹ ಹೊಸ ವಿಚಾರಗಳನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.